ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ದಂಡತೀರ್ಥ ಅನ್ನುವಂಥ ಒಂದು ಪುಣ್ಯಕ್ಷೇತ್ರ ಬಹಳ ಮಹತ್ವದ ಕ್ಷೇತ್ರ, ಒಂದು ಸಾಧಕರ ಕ್ಷೇತ್ರ. ಮಧ್ವಾಚಾರ್ಯರ ಇಲ್ಲಿ ಅಧ್ಯಯನ ಮಾಡಿದಂಥದ್ದು. ಸೊ ಇಲ್ಲಿ ಪ್ರಕಾಶ್ ಅಮ್ಮಣ್ಣತಾಯಿ ಅವರ ಒಂದು ನೇತೃತ್ವದಲ್ಲಿ ಹಿಂದೂ ಸಮಾಜಕ್ಕೆ, ಹಿಂದೂ ರಾಷ್ಟ್ರಕ್ಕೆ ಬಲ ಸಿಗಬೇಕು ಅಂತನ್ನುವಂಥ ದೃಷ್ಟಿಕೋನದಿಂದ ಮತ್ತು ಎಲ್ಲ ಹಿಂದೂಗಳ ಆರೋಗ್ಯ, ಹಿಂದೂ ಸಮಾಜದ ಆರೋಗ್ಯ ಚೆನ್ನಾಗಿರಬೇಕು ಅನ್ನುವಂಥ ದೃಷ್ಟಿಯಿಂದ ಇಲ್ಲಿ ಒಂದು ಹೋಮವನ್ನು ಮಾಡಲಾಯಿತು. ಸೊ ಅತ್ಯಂತ ವೈಜ್ಞಾನಿಕವಾಗಿ, ಶಾಸ್ತ್ರೋಕ್ತವಾಗಿ ಇಲ್ಲಿಯ ಪುರೋಹಿತ ವರ್ಗ ಮತ್ತು ಎಲ್ಲರೂ ಕೂಡ ಅತ್ಯಂತ ಸಹರ್ಷದಿಂದ ಈ ಹೋಮದಲ್ಲಿ ಭಾಗವಹಿಸಿದ್ದಾರೆ. ಸೊ ಹಿಂದೂ ಸಮಾಜಕ್ಕೆ ಬಲ ಸಿಗಬೇಕು ಅನ್ನುವಂಥದ್ದೇ ಮುಖ್ಯವಾಗಿ. ಇಲ್ಲಿ ಯಾರ್ದೋ ವೈಯಕ್ತಿಕವಾದಂಥ ಆರೋಗ್ಯ ಆಗಲಿ, ವೈಯಕ್ತಿಕವಾದಂಥ ಇದು ಇಲ್ಲೇ ಇಲ್ಲ. ಸೊ ನನ್ನ ಜೀವನದಲ್ಲಿ ವೈಯಕ್ತಿಕ ಅಂತನ್ನುವಂಥದ್ದು ಇಲ್ಲೇ ಇಲ್ಲ. ಸೊ ನಾನು ಇರೋದೇ ಸಮಾಜಕ್ಕೋಸ್ಕರ. 46 ವರ್ಷದಿಂದ ನಿರಂತರವಾಗಿ ಸಮಾಜಕ್ಕೋಸ್ಕರನೇ ನಾನು ಇರುವಂಥದ್ದು. ನನ್ನ ಆ ದೇವರ ಶಕ್ತಿ ಸಮಾಜಕ್ಕೆ ಅರ್ಪಣೆ ಮಾಡ್ತಾ ಬಂದಿದ್ದೀನಿ. ಹೀಗಾಗಿ ಹಿಂದೂ ಸಮಾಜ ಆರೋಗ್ಯವಂತರಾಗಿರಬೇಕು, ಹಿಂದೂ ರಾಷ್ಟ್ರ ನಿರ್ಮಾಣ ಆಗಬೇಕು, ಶತ್ರುಗಳ ನಾಶ ಆಗಬೇಕು ಅಂತನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಸಂಕಲ್ಪ ಮಾಡಿ ಹೋಮವನ್ನು ಆಚರಣೆ ಮಾಡಿದ್ದಾರೆ.